ಎಲ್ಲ ವಸ್ತುಗಳು ಎಲ್ಲಿ ಸಿಗ್ತದೆ ಅನ್ನೋದು ಜನರಿಗೆ ಬಹಳಷ್ಟು ಮಂದಿಗೆ ತಿಳಿದಿರ್ತದೆ, ಮಾಹಿತಿಗಳು ಸಿಗ್ತಿರ್ತದೆ. ಆದರೆ ಜೀವಕ್ಕೆ ಅಮೂಲ್ಯವಾದಂತಹದ್ದು ರಕ್ತ. ಜೀವ ಉಳಿಸಬೇಕಾದ್ರೆ ರಕ್ತದ ಅಗತ್ಯತೆ ಖಂಡಿತವಾಗಿ ಇದೆ. ಹೀಗಿರುವಾಗ ರಕ್ತ ಎಲ್ಲಿ ಸಿಗ್ತದೆ ಎನ್ನುವಂಥದ್ದು ಮಾಹಿತಿಗಳು ಜನರಿಗೆ ಸರಿಯಾಗಿ ಸಿಗೋದಿಲ್ಲ. ನಾವು ಕೇಳಿದ್ದೇವೆ ಬ್ಲಡ್ ಬ್ಯಾಂಕ್ ಎನ್ನುವಂಥ ಒಂದು ಪದವನ್ನು. ನಾವು ನಾರ್ಮಲಿ ಸಾಧಾರಣವಾಗಿ ಬ್ಯಾಂಕ್ ಅಂದರೆ ಹಣ ಇಡೋದು, ಆಮೇಲೆ ಹಣ ತೆಗೆದುಕೊಳ್ಳೋದು, ಲೋನ್ ತೆಗೆದುಕೊಳ್ಳೋದು, ಇದೆಲ್ಲ ಬ್ಯಾಂಕ್ ಅಂದರೆ ನಮ್ಮ ಪರಿಕಲ್ಪನೆಯಲ್ಲಿ ಬ್ಯಾಂಕ್ ಅಂದರೆ ಹಾಗೆ, ಅಂದರೆ ನಮಗೆ ಹಣ ಸೌಲಭ್ಯಗಳನ್ನು ಕೊಡುವಂತಹದ್ದು ಅಂತ. ಆದರೆ ಈ ಬ್ಲಡ್ ಬ್ಯಾಂಕ್ ಅಂದರೆ ಏನು? ಮೊದಲು ಈ ರಕ್ತವನ್ನು ದಾನ ಮಾಡುವ ಒಂದು ಪದ್ಧತಿ ಇರಲಿಲ್ಲ. ರಕ್ತವನ್ನು ಬೇಕಾದಾಗ ಈ ಆಸ್ಪತ್ರೆಗಳಲ್ಲಿ ರಕ್ತವನ್ನು ಶೇಖರಿಸಿಡ್ಲಿಕ್ಕೆ ಈಗ ರಕ್ತದಾನ ಬಂದು ಇತ್ತೀಚೆಗಷ್ಟೇ ಬಂದಂತ ಒಂದು ವಿಷಯ. 120 ವರ್ಷದಿಂದ ಈ ರಕ್ತದಾನವನ್ನು ಚಾಲ್ತಿಯಲ್ಲಿದೆ. ಅದರ ಮೊದಲು ನಮ್ಮಲ್ಲಿ ಈ ರಕ್ತದಾನದ ಪದ್ಧತಿ ಇರಲಿಲ್ಲ. ಅದನ್ನೊಬ್ಬ ಕಾರ್ಲ್ ಲ್ಯಾನ್ಸ್ಟೈನರ್ ಅಂತ ಹೇಳುವ ಒಬ್ಬ ವಿಜ್ಞಾನಿ ಕಂಡುಹುಡುಕಿದ ಮೇಲೆ, ರಕ್ತದ ಗುಂಪನ್ನು ಕಂಡುಹುಡುಕಿದ ಮೇಲೆ ಒಬ್ಬರ ರಕ್ತ ಇನ್ನೊಬ್ಬರಿಗೆ ಕೊಡಬಹುದು ಅಂತ ಹೇಳುವಂತ ವಿಷಯ ಬೆಳಕಿಗೆ ಬಂತು. 120 ವರ್ಷ, 125 ವರ್ಷಗಳಿಂದ 1900ನೇ ಇಸ್ವಿಯಲ್ಲಿ ಅವನು ಕಂಡುಹುಡುಕ್ತಾನೆ. ABO ಗ್ರೂಪಿನ ಒಂದು ಅನ್ವೇಷಣೆ ಆಗ್ತದೆ. ಅದರ ನಂತರ ಅದರ ಮೇಲೆ ಎ ಗುಂಪಿನವರಿಗೆ ಎ ಗುಂಪಿನ ರಕ್ತವನ್ನೇ ಕೊಡುವಂತ ಪದ್ಧತಿ ಬಂತು. ಅದರ ಮೇಲೆ 40 ವರ್ಷದ ಮೇಲೆ RH ಗುಂಪಿನ ಒಂದು ಅನ್ವೇಷಣೆ ಆಯಿತು. ಅದರ ಮೇಲೆ ರಕ್ತವನ್ನು ಯಾವ ಗುಂಪಿನವರಿಗೆ ಪಾಸಿಟಿವ್ 4 ಪಾಸಿಟಿವ್ 4 ನೆಗೆಟಿವ್ ಒಟ್ಟು 8 ಗುಂಪಿನ ರಕ್ತದ ಒಂದು ಅನ್ವೇಷಣೆ ಆಯಿತು. ಅದು 1940ನೇ ಇಸ್ವಿ ಹೊತ್ತಿಗೆ. ಅದೇ ಹೊತ್ತಿಗೆ ರಕ್ತವನ್ನು ಒಂದು ಶೇಖರಿಸಿ ಇಡ್ಲಿಕ್ಕೆ ಸಿಟ್ರೇಟ್ ದ್ರಾವಣದ ಒಂದು ಅನ್ವೇಷಣೆ ಆಯಿತು. ಸರಿ, 1908-9 ಇಸ್ವಿಯಲ್ಲಿ. ಆಗದಿಂದ ಈ ಒಂದು ಈಗ ನೀವು ಒಂದು 40 ವರ್ಷದ ಹಿಂದೆ ತೆಗೆದುಕೊಂಡ್ರೆ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿಯೂ ಸಹ ಮತ್ತು ಬೇರೆ ಆಸ್ಪತ್ರೆಗಳಲ್ಲಿ ರಕ್ತ ಬೇಕಾದಾಗ ಒಂದು ಸಲೈನ್ ಬಾಟ್ಲಿಯನ್ನು ತೆಗೆದುಕೊಂಡು ಅದಕ್ಕೆ ಸಿಟ್ರೇಟ್ ದ್ರಾವಣವನ್ನು ಹಾಕಿ ನಾವು ಆಸ್ಪತ್ರೆಯಲ್ಲಿ ಪ್ರಿಪೇರ್ ಮಾಡಿ ರಕ್ತವನ್ನು ಪಡೆಯುವಂತ ಒಂದು ಪದ್ಧತಿ ಇತ್ತು. ಸರಿ, ಮತ್ತೆ ರಕ್ತವನ್ನು ಪಡೆದಾಗ ದಾನಿಗೆ ಸ್ವಲ್ಪ ಹಣ ಕೊಟ್ಟು ಕಳಿಸುವಂತ ಒಂದು ಪದ್ಧತಿಯೂ ಇತ್ತು. ಸರಿ, ರೆಮ್ಯುನರೇಟೆಡ್ ದಾನಿಗೆ ಹಣ ಕೊಡು. ಕೆಲವರು ನೀವು ಹಳೆ ಸಿನಿಮಾಗಳಲ್ಲಿ ನೋಡಿರ್ಬೋದು, ಹೀರೋ ಬಂದು ಹೀರೋಯಿನ್ ಅನ್ನು ಉಳಿಸ್ಲಿಕ್ಕೆ ರಕ್ತದಾನ ಮಾಡಿ ಹಣ ಪಡೆದುಕೊಂಡು ಹೋಗಿ ಅದರಲ್ಲಿ ಅವರಿಗೆ ಹಣ ಪಡೆಯುವುದು, ಜೀವನ ಸಾಗಿಸುವುದು, ಹಾಗೆ ನಿಜವಾಗಿಯೂ ಇತ್ತು. ಇವರಿಗೆಲ್ಲ ಪ್ರೊಫೆಷನಲ್ ಡೋನರ್ಸ್ ಅಂತ ಹೇಳ್ತಾರೆ. ಹಣ ಕೊಟ್ಟು ಅದರ ರಕ್ತ ಕೊಟ್ಟು ಹಣ ಪಡೆಯುವಂತ ಒಂದು ಪದ್ಧತಿ ಇತ್ತು. ಈಗ ಅದನ್ನು ಕಾಲಕ್ರಮೇಣ ಏನಾಯ್ತಂದ್ರೆ 1980ನೇ ಇಸ್ವಿ ಹೊತ್ತಿಗೆ ಮತ್ತು 1970-65ರ ಮೇಲೆ ಹೆಪಟೈಟಿಸ್ ಮತ್ತೆ HIV ಅನ್ವೇಷಣೆ ಆಯ್ತು ನಮ್ಮ ವರ್ಲ್ಡ್ ಅಲ್ಲಿ. ಸರಿ, 1981ರ ಹೊತ್ತಿಗೆ. ತದನಂತರ HIV ಬಂದ ಮೇಲೆ HIV ರಕ್ತದಲ್ಲಿ ಹರಡ್ತದೆ. ಈ ಹಣಕ್ಕಾಗಿ ಕೊಡುವಂಥವರಿಗೆ ರಕ್ತದಲ್ಲಿ ಹೈ ರಿಸ್ಕ್ ಬಿಹೇವಿಯರ್ ಇರ್ತದೆ, ಸುಲಭವಾಗಿ ಸಿಕ್ಕಿದ ಹಣದಲ್ಲಿ ಅವರಿಗೆ ಬೇರೆ ಬೇರೆ ಹೈ ರಿಸ್ಕ್ ಬಿಹೇವಿಯರ್ ಇರ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ರಕ್ತವನ್ನು ಕರೆಕ್ಟಾಗಿ ಪರೀಕ್ಷೆ ಮಾಡಿ ಅದರಲ್ಲಿ HIV, ಹೆಪಟೈಟಿಸ್ B ಹೀಗೆ ಯಾವುದೆಲ್ಲ ರಕ್ತದಲ್ಲಿ ಹರಡುವಂಥ ಕಾಯಿಲೆಗಳನ್ನು ಒಂದು ಇಲ್ಲದಂತೆ ದೃಢೀಕರಿಸಿ ಅಂಥ ರಕ್ತವನ್ನು ಕೊಡಬೇಕಂತ ಹೇಳುವ ಒಂದು ಪರಿಕಲ್ಪನೆ ನಮ್ಮ ವಿಶ್ವದಲ್ಲಿಯೇ ಆರಂಭ ಆಯಿತು. ಸರಿ, ನಮ್ಮ ಭಾರತ ದೇಶದಲ್ಲಿ ಸುಮಾರು 1989ನೇ ಇಸ್ವಿ ಹೊತ್ತಿಗೆ ಹೋಲ್ ಬ್ಲಡ್, ಆವಾಗ ಫ್ರಾಕ್ಷನೇಷನ್ ಬರಲಿಲ್ಲ. ನಮ್ಗೆ ರಕ್ತವನ್ನು ವಿಭಜನೆ ಮಾಡಿ ಕೊಡ್ಬೇಕಂತ ಬರಲಿಲ್ಲ. ಅದನ್ನು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ನ ಅಂಡರ್ ತಂದ್ರು. ಸರಿ, ಅದನ್ನು ರಕ್ತ ಅಂತ ಹೇಳುವುದು ಒಂದು ಔಷಧ ಅಂತ ಹೇಳಿ ಪರಿಕಲ್ಪಿಸಿದೆ. ಆಗ ಔಷಧವು ಪ್ಯೂರ್ ಆಗಿರ್ಬೇಕು, ಅದನ್ನು ಒಂದು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಕೊಡಬೇಕು. ಈಗ ಔಷಧ ಎಲ್ಲಿ ಅಂದರೆ ಎಲ್ಲಿ ಆಸ್ಪತ್ರೆಯಲ್ಲಿ ತೆಗೆಯುವಾಗಿಲ್ಲ, ಹಣ ಕೊಟ್ಟು ತೆಗಿ, ಅದು ಶಿಕ್ಷಾರ್ಹ ಅಪರಾಧ ಅಂತ ಮಾಡಿದ್ರು. ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ನ ಅಂಡರ್ ತಂದು ಅದನ್ನು ಬ್ಲಡ್ ಬ್ಯಾಂಕ್ ಅಂತ ಸ್ಥಾಪಿಸಿ ಅದಕ್ಕೆ ಒಂದು ಗೈಡ್ಲೈನ್ಸ್ ಮಾಡಿ ಅದರ ಮೇಲೆ ಆ ಗೈಡ್ಲೈನ್ಸ್ ನ ಪ್ರಕಾರ ಬ್ಲಡ್ ಬ್ಯಾಂಕ್ ಅಂತ ಮಾಡಿ ಎಲ್ಲಿ ಬ್ಲಡ್ ಬ್ಯಾಂಕ್ ಇದೆಯೋ ಆ ಬ್ಲಡ್ ಬ್ಯಾಂಕ್ ಅಲ್ಲಿಯೇ ರಕ್ತವನ್ನು ಕೊಡಬೇಕು. ರಕ್ತವನ್ನು ಪಡೆಯುವುದು ಮತ್ತೆ ಅದನ್ನು ಪರೀಕ್ಷೆ ಮಾಡುವುದು ಮತ್ತೆ ಅದನ್ನು ಕೊಡುವಂತ ಒಂದು ವ್ಯವಸ್ಥೆ ಆರಂಭ ಆಯಿತು. ಇದಕ್ಕೆಲ್ಲ ಪೂರ್ಣ ರಕ್ತ, ಸಂಪೂರ್ಣ ರಕ್ತ, ಹೋಲ್ ಬ್ಲಡ್. ಆವಾಗ ರಕ್ತವನ್ನು ವಿಭಜನೆ ಮಾಡುವಂತ ಒಂದು ವ್ಯವಸ್ಥೆ ಇರಲಿಲ್ಲ. ತದನಂತರ 1998ರ ಹೊತ್ತಿಗೆ ಅದನ್ನು ಅಮೆಂಡ್ ಆಯಿತು ಆ ಆಕ್ಟ್. ಅಮೆಂಡ್ ಮಾಡಿ ಅದನ್ನು ಮತ್ತೆ ಫ್ರಾಕ್ಷನೇಷನ್ ಮಾಡಿದ್ರು. ರಕ್ತವನ್ನು ಕಾಂಪೊನೆಂಟ್ ಪ್ರಿಪರೇಷನ್ ಅಂತ, ರಕ್ತವನ್ನು ಬೇರೆ ಬೇರೆ ಒಂದು ಅಂಶಗಳಾಗಿ ಬೇರ್ಪಡಿಸಬಹುದು.
ಅದರಲ್ಲಿ ಒಂದು ಕೆಂಪು ರಕ್ತ ಕಣ ಇರ್ಬೋದು, PRBCs ಅಂತ ಹೇಳ್ತೇವೆ, ಈ ಅನಿಮಿಯಾ ಇದ್ದವರಿಗೆ ಕೊಡುವಂಥದ್ದು, ಮತ್ತೆ ಯಾರಿಗೆ ರಕ್ತ ಕೂಡಲೇ ಕಡಿಮೆ ಆಗ್ತದೆ ಅಂಥವರಿಗೆ ಕೊಡುವಂಥದ್ದು. ಅದೇ ರೀತಿಯಾಗಿ ಪ್ಲಾಸ್ಮಾದಂಥ ಅಂಶ, ರಕ್ತದಲ್ಲಿರುವ ಪ್ಲಾಸ್ಮಾವನ್ನು ಬೇರ್ಪಡಿಸುವುದು. ಆ ಪ್ಲಾಸ್ಮಾದಲ್ಲಿಯೂ ಸಹ ಕ್ರಯೋಪ್ರೆಸಿಪಿಟೇಟ್ ಅಂತ, ಅದರಲ್ಲಿ ಫೈಬ್ರಿನೋಜಿನ್ ಅಂತ ಹೇಳುವ ಪ್ರೋಟೀನ್ ಇರ್ತದೆ, ಅಂಥ ಅಂಶವನ್ನು ತೆಗೆಯುವಂಥ ಒಂದು ವ್ಯವಸ್ಥೆ ಆರಂಭ ಆಯಿತು. ಅದರ ಮೇಲೆ ಪ್ಲೇಟ್ಲೆಟ್ನಂಥ ಅಂಶ, ಪ್ಲೇಟ್ಲೆಟ್ನ ಒಂದು ಆಯಸ್ಸು ಸುಮಾರು 5 ರಿಂದ 7 ದಿನ ಮಾತ್ರ. ಆದರೆ 3 ರಿಂದ 5 ದಿನದ ಒಳಗೆ ಅದನ್ನು ಕೊಟ್ಟರೆ ಮಾತ್ರ ಅದು ನಮ್ಮ ಪಡೆದುಕೊಂಡವರಿಗೆ ಅದು ಉಪಯುಕ್ತತೆಯನ್ನು ಕಂಡುಕೊಳ್ತದೆ. ಅದೇ ರೀತಿಯಾಗಿ FFP ಅಂತ ಹೇಳಿದರೆ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ, ಅದನ್ನು 1 ರಿಂದ 2 ವರ್ಷ ಇಡ್ಬೋದು. 2 ವರ್ಷ ಇಡ್ಬೋದು. ಅದೇ ರೀತಿಯಾಗಿ ಕ್ರಯೋಪ್ರೆಸಿಪಿಟೇಟನ್ನು ಸಹ 1 ವರ್ಷದವರೆಗೆ ಇಟ್ಟು ಅದನ್ನು ಬಳಕೆ ಮಾಡ್ಬೋದು. ಹಾಗಾಗಿ ಇದೆಲ್ಲ ಅಂಶಗಳನ್ನು ಬೇರ್ಪಡಿಸುವಂಥ ವ್ಯವಸ್ಥೆ ಬಂತು, ಮತ್ತೆ ಕಾಂಪೊನೆಂಟ್ ಟ್ರಾನ್ಸ್ಫ್ಯೂಷನ್ ಬಂತು. ಮತ್ತೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಈ ಬ್ಲಡ್ ಬ್ಯಾಂಕ್ಗಳಲ್ಲಿ ಇವನ್ ಎಫರೆಸಿಸ್ ಟೆಕ್ನಿಕ್ ಅಂತ ಬಂತು. ಎಫರೆಸಿಸ್ ಅಂದರೆ ಒಬ್ಬ ವ್ಯಕ್ತಿಯಿಂದ ಪ್ಲೇಟ್ಲೆಟ್ ಬೇಕಾದರೆ ಬರೀ ಪ್ಲೇಟ್ಲೆಟ್ ಅನ್ನೇ ತೆಗೆಯೋದು. ಸುಮಾರು 300 ml ನಷ್ಟು, 250 ರಿಂದ 300 ml ನಷ್ಟು ಪ್ಲೇಟ್ಲೆಟ್ ಅನ್ನು ಮಾತ್ರ ತೆಗೆಯೋದು. ಸರಿ. ಅದೇ ರೀತಿಯಾಗಿ ಪ್ಲಾಸ್ಮಾ ಬೇಕಿದ್ರೆ ಕೋವಿಡ್ ಟೈಮಲ್ಲಿ ನೀವು ಕೇಳಿರ್ಬೋದು, ಪ್ಲಾಸ್ಮಾ ಕೊಟ್ಟು ಕೋವಿಡ್ ಅದನ್ನು ಮತ್ತೆ ನಿಲ್ಲಿಲ್ಲ, ಅದನ್ನು ಯೂಸ್ ಇಲ್ಲ ಅಂತ ಹೇಳಿ ಮಾಡಿದ್ರು. ಆದರೆ ಪ್ಲಾಸ್ಮಾವನ್ನು ತೆಗೆಯುವಂಥ ಒಂದು ವ್ಯವಸ್ಥೆಯೂ ಇತ್ತು. ಅದೇ ರೀತಿಯಾಗಿ ರೆಡ್ ಸೆಲ್ ಎಫರೆಸಿಸ್ ಅಂತ ಹೇಳ್ತಾರೆ, ಕೆಂಪು ರಕ್ತ ಕಣಗಳನ್ನು ಎಕ್ಸ್ಚೇಂಜ್ ಮಾಡೋದು. ಬರೀ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಬರೀ ಆ ಅಂಶವನ್ನು ಮಾತ್ರ ತೆಗೆದು ಉಳಿದ ಅಂಶವನ್ನು ಅವನ ಜೀವಕ್ಕೆ ವಾಪಸ್ ಆಗ್ತದೆ. ಹಾಗಾಗಿ ಡಬಲ್ ನೀಡಲ್ ಮತ್ತೆ ಸಿಂಗಲ್ ನೀಡಲ್ ಅಂತ ಹೇಳಿ ಬೇರೆ ಬೇರೆ ಮಿಷಿನ್ಗಳು ಬಂದಿದೆ, ತುಂಬಾ ಅನ್ವೇಷಣೆ ಆಗಿದೆ ಅದರಲ್ಲಿ. ಅದನ್ನು ಚಿಕಿತ್ಸಾತ್ಮಕವಾಗಿ ಸಹ ಇವತ್ತಿನ ದಿನ ಯೂಸ್ ಮಾಡುವಂತ ಒಂದು ವ್ಯವಸ್ಥೆ ಬಂದಿದೆ. ತುಂಬಾ ವ್ಯವಸ್ಥೆಗಳು ಬಂದಿದೆ, ಥೆರಪಿಟಿಕ್ ಯೂಸ್ ಆಫ್ ಎಫರೆಸಿಸ್ ಅಂತ. ಹಾಗಾಗಿ ಈ ರಕ್ತದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಲ್ಲಿ ತುಂಬಾ ಬೆಳವಣಿಗೆಗಳಾಗಿದೆ. ಅದೇ ರೀತಿಯಾಗಿ ಈ ಬ್ಲಡ್ ಬ್ಯಾಂಕ್ ಅಂದ್ರೆ ಈಗಿನ ಸಂದರ್ಭದಲ್ಲಿ ರಕ್ತ ನಿಧಿ ಅಂತ ಹೇಳ್ತೇವೆ. ರಕ್ತವನ್ನು ಅವರು ಮಾತ್ರ ಬ್ಲಡ್ ಬ್ಯಾಂಕ್ಗಳಿಗೆ ಲೈಸೆನ್ಸ್ ಇರ್ತದೆ. ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಅಂಡರ್ ಲೈಸೆನ್ಸ್ ಪಡೆದುಕೊಂಡಿರ್ಬೇಕು. ಮತ್ತೆ ಆ ಲೈಸೆನ್ಸ್ಡ್ ಪರ್ಸನ್ಸ್ ಇರ್ತಾರೆ, ಅವರು ವಿದ್ಯೆ ಕ್ವಾಲಿಫಿಕೇಶನ್ ಸಹ ಅದಕ್ಕೆ ಸೂಟೇಬಲ್ ಇರಬೇಕು. ಅಂಥವ್ರ ಹತ್ರ ಮಾತ್ರ ಅದನ್ನು ಲೈಸೆನ್ಸ್ ಕೊಡ್ತಾರೆ. ಮತ್ತೆ ಅದಕ್ಕೆ ಬೇಕಾದಷ್ಟು ಪರಿಮಿತಿಯ ವಿಸ್ತೀರ್ಣದ ಜಾಗ ಇರಬೇಕು ಅವರಿಗೆ, ಮತ್ತೆ ವ್ಯವಸ್ಥೆ ಇರಬೇಕು, ಎಲ್ಲದನ್ನು ನೋಡ್ತಾರೆ. ಮತ್ತೆ ಪರೀಕ್ಷೆ ಮಾಡುವಂತ ಉಪಕರಣಗಳಿರ್ಬೇಕು, ಮತ್ತೆ ಅದನ್ನು ರಕ್ತವನ್ನು ಶೇಖರಿಸುವಂತ ವ್ಯವಸ್ಥೆಯೂ ಇರಬೇಕು. ಎಲ್ಲ ಸೌಲಭ್ಯಗಳು ಇರಬೇಕು. ಶಾಂತರಾಮ್ ಶೆಟ್ರೆ, ಈಗ ರಕ್ತದಾನ ಅಥವಾ ಬ್ಲಡ್ ವಿಚಾರ ಬಂದ ಕೂಡಲೇ ಮೊದಲನೇ ಹೆಸರು ಬರೋದು ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ. ಅದರಲ್ಲೂ ನೀವು ಇಲ್ಲಿ ಚೇರ್ಮನ್ ಆಗಿದ್ದೀರಾ. ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ರೀತಿಯಲ್ಲಿ ನಾವು ಹೆಮ್ಮೆ ಪಡಬೇಕು. ನೀವು ರೆಡ್ ಕ್ರಾಸ್ NHQ ಡೆಲ್ಲಿಯ ಮೆಂಬರ್ ಆಗಿ ಸೇವೆ ಸಲ್ಲಿಸಿದ್ದೀರಾ. ಜೊತೆಗೆ ಮಂಗಳೂರಲ್ಲಿ ರೆಡ್ ಕ್ರಾಸ್ ಇತ್ತೀಚೆಗೆ ಸುಮಾರು 6 ಕೋಟಿಗಿಂತ ಹೆಚ್ಚಿನ ವೆಚ್ಚದಲ್ಲಿ ಕಟ್ಟಡವನ್ನು ಮಾಡಿದೆ, ವ್ಯವಸ್ಥೆಗಳನ್ನೆಲ್ಲ ಮಾಡಿದೆ. ಹೀಗಿರುವಾಗ ಈ ರೆಡ್ ಕ್ರಾಸ್ ಸಂಸ್ಥೆ ಅಂದರೆ ಏನು ಕೆಲಸ ಮಾಡ್ತಾ ಇದೆ? ನಮಸ್ಕಾರ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬಹುಶಃ ನಮಗೆಲ್ಲ ಗೊತ್ತಿದ್ದ ಹಾಗೆ 1863ಯಲ್ಲಿ ಇಂಟರ್ನ್ಯಾಷನಲಲ್ಲಿ ಹೆನ್ರಿ ಡೊನೆಟ್ ಅನ್ನೋ ಒಬ್ಬ ಸ್ವಿಸ್ ಬಿಸ್ನೆಸ್ ಮ್ಯಾನ್ ಅದನ್ನು ಸ್ಟಾರ್ಟ್ ಮಾಡ್ತಾರೆ 1863ಯಲ್ಲಿ. ಬಟ್ ಇಂಡಿಯಾದಲ್ಲಿ 1920ಯಲ್ಲಿ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರನೇ ನಮ್ಮ ರೆಡ್ ಕ್ರಾಸ್ ಸ್ಟಾರ್ಟ್ ಆಗಿದೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಇವತ್ತು 700 ಬ್ರಾಂಚ್ಗಳಿದೆ. ನಮ್ಮ NHQ ಅಂತ ಹೇಳಿದ್ರು ಡೆಲ್ಲಿಯಲ್ಲಿದೆ. ಎಲ್ಲ ಸ್ಟೇಟಲ್ಲಿ ಬೈ ಡಿಫಾಲ್ಟ್ ಗವರ್ನರ್ ಅದರ ಪ್ರೆಸಿಡೆಂಟ್ ಆಗಿರ್ತಾರೆ. ಹಾಗೆ ನಾವು ಡಿಸ್ಟ್ರಿಕ್ಟಿಗೆ ಬಂದಾಗ ಡೆಪ್ಟಿ ಕಮಿಷನರು ಅದರ ಅಧ್ಯಕ್ಷರಾಗಿರ್ತಾರೆ. ಮತ್ತು ಇಲೆಕ್ಟೆಡ್ ಬಾಡಿಯಲ್ಲಿ ಚೇರ್ಮನ್ಸ್ಗಳಿರ್ತಾರೆ. ಈಗ ನಾನು ಹೇಗೆ ಇಲ್ಲಿ ಚೇರ್ಮನ್. ನನಗೆ ಗೊತ್ತಿದ್ದ ಹಾಗೆ ನಾನು 2014-15ರಲ್ಲಿ ರೆಡ್ ಕ್ರಾಸ್ ಮೆಂಬರ್ ಆಗಿಬಿಟ್ಟು ಅಲ್ಲಿಂದ ನನಗೆ ಮೆಂಬರ್ ಆಗುವ ಟೈಮಲ್ಲಿ ಒಂದು ರೋಗಿಗೆ ರಕ್ತ ಬೇಕಾದಾಗ ಅದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಯಿತು. 10-15 ಯೂನಿಟ್ ರಕ್ತ ಬೇಕಾದಾಗ ಆ ರಕ್ತ ಇಲ್ಲ ಅಂದರೆ ಖಂಡಿತ ಪೇಷಂಟ್ ಸಾಯ್ತಾರೆ. ಆ ಸಂದರ್ಭದಲ್ಲಿ ರೈಟ್ ಬ್ಲಡ್ ರೈಟ್ ಪರ್ಸನ್ಗೆ ರೈಟ್ ಟೈಮ್ ಬೇಕಾದಾಗ ರೆಡ್ ಕ್ರಾಸ್ ಯಾವ ರೀತಿ ಕೆಲಸ ಮಾಡ್ಬೋದ್ರ ಬಗ್ಗೆ ನಾನು ತಿಳ್ಕೊಂಡು ಅಲ್ಲಿಂದ ನಮ್ಮ ರೆಡ್ ಕ್ರಾಸನ್ನು ದೊಡ್ಡ ಮಟ್ಟದಲ್ಲಿ ಒಂದು ವಿಷನ್ ಇಟ್ಕೊಂಡು ನಾವು ಇವತ್ತು ನಿಮ್ಗೆ ಗೊತ್ತಿದ್ದಾಗೆ ನಮ್ಮ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕು ಸಾಧಾರಣ 1500 ಯೂನಿಟನ್ನು ಇವತ್ತು ಪೇಷಂಟಿಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ 300ರಿಂದ 400 ಯೂನಿಟ್ ಅಷ್ಟು ರಕ್ತವನ್ನು ಪ್ರತಿ ತಿಂಗಳು ನಾವು ಗವರ್ಮೆಂಟ್ ಲೇಡಿ ಓಷನ್ ಹಾಸ್ಪಿಟಲ್ನ ಪೇಷಂಟ್ಗಳಿಗೆ, ಅದು ನಿಮ್ಗೆ ಗೊತ್ತಿದೆ ಮೆಟರ್ನಿಟಿ ಹಾಸ್ಪಿಟಲ್ ಡೈಲಿ ಮಿನಿಮಮ್ 20 ಡೆಲಿವರಿ ಆಗ್ತದೆ. ಅವರಿಗೆ ನಾವು ಉಚಿತವಾಗಿ ಬ್ಲಡ್ಡನ್ನು ಕೊಡ್ತೇವೆ ಮತ್ತು ಯಾವುದೇ ರೀಪ್ಲೇಸ್ಮೆಂಟ್ ಅನ್ನು ಕೇಳುವುದಿಲ್ಲ. ಯಾಕೆ ರೀಪ್ಲೇಸ್ಮೆಂಟ್ ಹೇಳ್ತೇವೆ ಅಂತ ಹೇಳಿದರೆ, ಬೇರೆ ಬ್ಲಡ್ ಬ್ಯಾಂಕಲ್ಲಿ ಅವರಿಗೆ ಸಹಜವಾಗಿ ಮಾಡಬೇಕಾಗ್ತದೆ. ಅವರು ಬ್ಲಡ್ಡನ್ನು
ಹಣ ತಗೊಳ್ಬೇಕಂತೆ ಮತ್ತೆ ಅವರು ಡೊನೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ನಾವು ಖಾಲಿ ಅವೇರ್ನೆಸ್ ಕೊಡ್ತೇವೆ, ನೀವು ಬ್ಲಡ್ ಡೊನೇಟ್ ಮಾಡ್ಬೋದು ಅಂತ ಹೇಳಿಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ಹಾಗಾಗಿ ಮುಂದಿನ ಇದರಲ್ಲಿ ನಮ್ಮ ವಿಷನ್ ಏನಿತ್ತು, ಒಂದು ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಬೇಕು ರೆಡ್ ಕ್ರಾಸಿಗೆ ಅಂತ ಹೇಳಿಬಿಟ್ಟು ರಾಜ್ಯ ಮತ್ತು ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನ ಒಂದು ಸಪೋರ್ಟಿಂದ CSR ಫಂಡ್ ಬೇರೆ ಬೇರೆ ಡೋನರ್ಗಳ ಒಂದು ಸಪೋರ್ಟಿಂದ 6,75,00,000ದಲ್ಲಿ ಇವತ್ತು ನಮ್ಮ ಸೆಂಟಿನರಿ ಬಿಲ್ಡಿಂಗ್ ಆಗಿದೆ. ಈ ಸೆಂಟಿನರಿ ಬಿಲ್ಡಿಂಗಿನ ಉದ್ದೇಶವೇ ಮುಂದಿನ ದಿನದಲ್ಲಿ ಯಾವುದೇ ಒಂದು ಹ್ಯುಮ್ಯಾನಿಟಿ ಸರ್ವಿಸ್ ರೆಡ್ ಕ್ರಾಸ್ ಬೇಕಾದರೂ ಅದನ್ನು ಫುಡ್ ಫ್ರಂಟಲ್ಲಿ ನಿಂತು ಮಾಡಬೇಕು. ಉದಾಹರಣೆಗೆ ಒಂದು 10 ಜನಕ್ಕೆ ವೀಲ್ ಚೇರ್ ಬೇಕು ಹೇಳಿದರೆ ಇಮಿಡಿಯೇಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅಥವಾ ಏನೋ ಒಂದು ಟ್ರೈನಿಂಗ್ ಬೇಕು, ಈ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ನಾವು ಸ್ಟೂಡೆಂಟ್ಗಳನ್ನು ಮೋಟಿವೇಶನ್ ಮಾಡಬೇಕು. ಅದಕ್ಕೆ ನಮಗೆ ಸರಿಯಾದ ಹಾಲಿನ ವ್ಯವಸ್ಥೆ ಇಲ್ಲ, ಅದನ್ನು ಮಾಡ್ಕೊಂಡಿದ್ದೇವೆ. ಫಸ್ಟ್ ಏಡ್ ಟ್ರೈನಿಂಗ್ ಇವತ್ತು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ತುಂಬಾ ಜನ ಕೇಳ್ತಾರೆ, ಯಾಕಂದ್ರೆ ಫಸ್ಟ್ ಏಡ್ ಟ್ರೈನಿಂಗಿಗೆ ಓನ್ಲಿ ರೆಡ್ ಕ್ರಾಸ್ ಇಸ್ ಅಥರೈಸ್ಡ್. ಅದು ಸಪೋಸ್ ನಿಮಗೆ ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿ ಇದ್ರೆ ಅವ್ರಿಗೆ ಫಸ್ಟ್ ಏಡ್ ಟ್ರೈನಿಂಗ್ ಕಂಪಲ್ಸರಿ, ಅದನ್ನು ನಮಗೆ ಕೊಡ್ಲಿಕ್ಕೂ ಸಹ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇನ್ನೊಂದು ಸೀನಿಯರ್ ಸಿಟಿಸನ್ಗಳಿಗೆ ಬೇಕಾಗುವ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಯೂತ್ ರೆಡ್ ಕ್ರಾಸ್ಗಳನ್ನು ನಮ್ಮ ಮಂಗಳೂರು ಯೂನಿವರ್ಸಿಟಿ ಅಂತ ಹೇಳಿದ್ರೆ 3 ರೆವೆನ್ಯೂ ಡಿಸ್ಟಿಕ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ರೆಡ್ ಕ್ರಾಸ್ ಅಂತ ಹೇಳುವಂತದ್ದನ್ನು ನಮ್ಮ ರಾಜ್ಯದಲ್ಲೇ ಅಲ್ಲ, ನಮ್ಮ ನ್ಯಾಷನಲ್ ಲೆವೆಲಲ್ಲೇ ಒಂದು ಉತ್ತಮ ಒಂದು ಡಿಸ್ಟಿಕ್ ಬ್ರಾಂಚ್ಗಳಾಗಿ ಬರಬೇಕು ಹೇಳೋ ಒಂದು ಕನಸನ್ನು ಕಟ್ಟಿಕೊಂಡು ಆ ಕನಸಿನ ಪ್ರಕಾರ ಬಹುಶಃ ನಿಮಗೆಲ್ಲ ಗೊತ್ತಿದ್ದಾಗೆ ಇದೇ ಕಳೆದ ಜುಲೈ 26ಕ್ಕೆ ನಮ್ಮ ಗವರ್ನರ್ ಚಾವರ್ ಚಂದ್ ಗೆಹ್ಲೋಟ್ ಅವರ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಬೇರೆ ಬೇರೆ ವಿಷನ್ಗಳಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಅಲ್ಲ, ಇವಾಗ ನೀವು ಮಂಗಳೂರಿನಲ್ಲಿ ಹೇಳಿದ್ರಿ ನಿಮ್ಮ ಕಚೇರಿ ಇದೆ ಅಂತ, ಅದು ಎಷ್ಟು ವ್ಯಾಪ್ತಿ ಬರ್ತದೆ, ಅದು ಎಷ್ಟರ ವ್ಯಾಪ್ತಿ? ಆ್ಯಕ್ಚುಲಿ ನಮ್ಮ ರೆಡ್ ಕ್ರಾಸ್ ಅಂತ ಹೇಳೋದು ಪ್ರತಿ ಡಿಸ್ಟಿಕ್ಕಿಗೆ ಒಂದು ದಕ್ಷಿಣ ಕನ್ನಡ ಡಿಸ್ಟಿಕ್ಕಿಗೆ ಈ ನಮ್ಮ ರೆಡ್ ಕ್ರಾಸ್ಗಳು ಕೆಲಸ ಮಾಡಿ. ದಕ್ಷಿಣ ಕನ್ನಡ ಡಿಸ್ಟಿಕ್ಕಲ್ಲಿ ನಮ್ಮದು ಎಲ್ಲ ತಾಲೂಕುಗಳಿಗೆ ಬ್ರಾಂಚ್ಗಳು, ಆದರೆ ಕೆಲವು ತಾಲೂಕುಗಳಲ್ಲಿ ಇನ್ನೂ ಬ್ರಾಂಚ್ ಆಗಬೇಕಷ್ಟೇ. ಈಗ ಆ್ಯಕ್ಟಿವ್ ಇರೋ ಬ್ರಾಂಚ್ಗಳಂತ ಹೇಳಿದರೆ ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಅಥವಾ ಮೂಡುಬಿದ್ರೆ, ಇಂಥ ಕೆಲವು ಬೆಳ್ತಂಗಡಿ ವೆರಿ ಆ್ಯಕ್ಟಿವ್ ಇದೆ. ಇನ್ನು ಕೆಲವು ಮುಂದಿನ ದಿನದಲ್ಲಿ ನಮಗೆ ಎಲ್ಲ ತಾಲೂಕು ಬ್ರಾಂಚ್ಗಳನ್ನು ಆ್ಯಕ್ಟಿವ್ ಮಾಡಿ ಈ ಸರ್ತಿ ನಮ್ಮ AGM ಅಲ್ಲಿ ಅವರನ್ನು ಬೆಸ್ಟ್ ತಾಲೂಕು ಬ್ರಾಂಚ್ಗಳನ್ನ ರೆಕಗ್ನೈಸ್ ಮಾಡಿ ನಮ್ಮ ಡೆಪ್ಟಿ ಕಮಿಷನರ್ ಅವರನ್ನು ಸನ್ಮಾನ ಸಹ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ನಡೀತದೆ. ಇದು ಮೇನ್ ನಮ್ಮ ಡಿಸ್ಟಿಕ್. ಬಟ್ ನಾವು ಹ್ಯುಮ್ಯಾನಿಟಿ ಸರ್ವಿಸ್ ಎಲ್ಲಿಗೂ ಮಾಡ್ಬೋದು. ನಿಮ್ಗೆ ಗೊತ್ತಿದ್ದಾಗೆ ಯಾರಿಗಾದರೂ ಕೊರೋನಾ ಟೈಮಿಗೆ ನಾವು ಈ ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಬ್ಲಡ್ಡಿನ ಅಗತ್ಯ ಬಿದ್ದಾಗ ಇಲ್ಲಿಂದ ಕೊಟ್ಟಿದ್ದೇವೆ. ಶರತ್ ಅವರೇ, ಈಗ ನಾವು ಮಾತಾಡ್ತಾ ಹೋದಾಗ ಈಗ ಸಾಮಾನ್ಯವಾಗಿ ನಾವು ಹೇಳೋ ಪ್ರಶ್ನೆಗಳಲ್ಲಿ ನಾವೆಲ್ಲ ಕೇಳಿಕೊಂಡು ಬಂದಿರೋದು ಹಿಂದಿನಿಂದ, ನಮ್ಮ ಹಿರಿಯರೆಲ್ಲ ಹೇಳಿರೋದು ನಮ್ಮ ದೇಹದಲ್ಲಿ ಹರಿಯೋದೆಲ್ಲ ಒಂದೇ ರಕ್ತ, ಹಾಗಿರುವಾಗ ಯಾವುದು ಭೇದಗಳಿಲ್ಲ ಅಂತ. ನಮಗೆ ಆಗೊಂದು ನನಗೊಂದು ಸಂಶಯ ಬರ್ತಾ ಇತ್ತು, ಹಿಂದೆ ಬರ್ತಾ ಇರಲಿಲ್ಲ, ಈಗ ಬರ್ತಾ ಇರೋದು. ಒಂದೇ ರಕ್ತ ಅಂತ ಹೇಳಿದರೆ ನಾನು ನಿಮಗೆ ರಕ್ತ ನೇರವಾಗಿ ಕೊಡ್ಬೋದು, ಅಥವಾ ಗ್ರೂಪ್ ಏನಾದರೂ ಇದೆ ಬೇರೆ ಬೇರೆ ಅಂತ? ಎಷ್ಟು ಗ್ರೂಪ್ಗಳಿದೆ ರಕ್ತದಲ್ಲಿ ಅಂತ? ಹೌದು, ಈ ರಕ್ತದಾನವನ್ನು ಅನ್ವೇಷಣೆ ಮಾಡುವಾಗ ಸುಮಾರು ಬರೀ 3 ಗ್ರೂಪಲ್ಲಿ ಅದು ಅನ್ವೇಷಣೆ ಆಯಿತು. A, B ಮತ್ತು O 1900ನೇ ಇಸ್ವಿಯಲ್ಲಿ. ಅದರ ಮೇಲೆ ಅದಕ್ಕೆ ಒಂದು AB ಗ್ರೂಪ್ ಅನ್ನು ಮತ್ತೆ 1 ವರ್ಷ ಬಿಟ್ಟು ನಂತರ 1901ನೇ ಇಸ್ವಿಯಲ್ಲಿ ಅವರು 2 A ಮತ್ತು B ಇರಬಹುದು ಅಂತ ಹೇಳಿ ಕಂಡುಕೊಂಡ್ರು. ಅದು ತದನಂತರ ಅದರೊಟ್ಟಿಗೆ RH ಪಾಸಿಟಿವ್ ಗ್ರೂಪ್ ಅನ್ನು, RH ಗ್ರೂಪ್ ರಿಸಸ್ ಮಂಕೀಸ್ ಅಲ್ಲಿರುವಂಥ ಒಂದು ಪ್ರೋಟೀನ್ ಅಂಶ ಅದು ಇರುವುದನ್ನು ಸುಮಾರು 1940ನೇ ಇಸ್ವಿಯಲ್ಲಿ ಕಂಡುಕೊಂಡ್ರು. ತದನಂತರ ಅನ್ವೇಷಣೆ ಆಗ್ತಾ ಹೋಯಿತು. ನಮ್ಮ ಮುಂಬೈಯಲ್ಲಿ KEM ಹಾಸ್ಪಿಟಲಲ್ಲಿ ಉದಾಹರಣೆಗೆ 1974ರ ಹೊತ್ತಿಗೆ ಒಂದು ಬಾಂಬೆ ಬ್ಲಡ್ ಗ್ರೂಪ್ ಅಂತ H ಆಂಟಿಜನ್ ಇರುವುದಿಲ್ಲ ಅಂತಹ ಒಂದು ಬ್ಲಡ್ ಗ್ರೂಪ್ ಅನ್ನು O ಪಾಸಿಟಿವ್ ಗುಂಪಿನ ಒಟ್ಟಿಗೆ ಇರುವಂತಹ ಒಂದು ಗುಂಪನ್ನು ಕಂಡು ಹುಡುಕಿದ್ರು. ಅದೇ ಥರ ನಾವು ನೋಡ್ತಾ ಹೋದರೆ ಸುಮಾರು 366ಕ್ಕೂ ಹೆಚ್ಚು ಗುಂಪುಗಳನ್ನು ಇವತ್ತು ಆಂಟಿಜನ್ಸ್ ಅಂದರೆ ಬೇರೆ ಬೇರೆ ಪ್ರೋಟೀನ್ ಅಂಶಗಳನ್ನು ಕಂಡು ಹುಡುಕಿದ್ದೇವೆ. ಈಗ ನೀವು ಹೇಳಿದಾಗೆ ನಾವು ಈಗ ನೇರವಾಗಿ ರಕ್ತವನ್ನು ಕೊಟ್ಟರೆ ಅದರಲ್ಲಿ ಒಂದಲ್ಲ ಒಂದು ಈ ಗುಂಪಿನ ಅಂಶ ಇದ್ದಾಗ ಅವನಲ್ಲಿ ತೊಂದರೆಯನ್ನು ಉಂಟು. ಅದರಲ್ಲಿಯೂ ಸಹ ನಾವು ಅದನ್ನು ಬೇರ್ಪಡಿಸ್ತೇವೆ, ಕ್ಲಿನಿಕಲಿ ಸಿಗ್ನಿಫಿಕೆಂಟ್, ಕ್ಲಿನಿಕಲಿ ನಾನ್ ಸಿಗ್ನಿಫಿಕೆಂಟ್. ಅಂದರೆ ಕ್ಲಿನಿಕಲಿ ಸಿಗ್ನಿಫಿಕೆಂಟ್ ಇದ್ದಂತಹ ಗುಂಪಿನ ರಕ್ತವನ್ನು ಕೊಟ್ಟಾಗ ಅವನಿಗೆ ಕೆಲವು ಕ್ಲಿನಿಕಲಿ ಸಿಂಪ್ಟಮ್ಸ್ ಬರ್ಬೋದು, ಈ ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಅದು ಮೈನರ್ ಇರ್ಬೋದು, ಮೇಜರ್ ಇರ್ಬೋದು. ಯಾವುದಾದ್ರೂ ಒಂದು ರಿಯಾಕ್ಷನ್ ಬಂದಾಗ ಅದಕ್ಕೆ ಅವನು ಮುಂದಿನ ದಿನಗಳಲ್ಲಿ ಅವನ ದೇಹದಲ್ಲಿ ಅದು ತೊಂದರೆಯನ್ನು ಉಂಟು ಮಾಡ್ಬೋದು. ಹಾಗಾಗಿ ಎಲ್ಲವನ್ನೂ ಕೂಲಂಕುಷವಾಗಿ ಪರೀಕ್ಷೆ ಮಾಡಿಕೊಡುವುದು ಭಾರಿ ಉತ್ತಮ.